ಸಿಕ್ಕಿದು ದನಗಳದು ತೋಟ ಸಿಕ್ಕಿತು 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 ದನಗಳದು ತೋಟ ಕಳ್ಳ ರಕ್ಕಸರಿಗರೊಂದು ಕಾಟ ಒಕ್ಕುವೆನಿದರೊಳಗಿದ್ದ ಪಂಗಳ ನಿಲ್ದು ಮಿಕ್ಕಿದಿರುವ ಭೋರ್ವ ಕಿರಿಕಿರಿ ಗುಟ್ಟುದಾಗಿ ಸಿಕ್ಕಿದು ದೇವದೊಂದು ತೋಟ ಕಳ್ಳ ಕಳ್ಳ ರಕ್ಕಸರಿಗರೊಂದು ಕಾಟ ಸಿಕ್ಕಿತು ಸೀತಾಮಾತೆಯಿಂದ ಆಶೀರ್ವಾದವನ್ನು ಪಡೆದು ಪ್ರಭು ಶ್ರೀರಾಮಚಂದ್ರನನ್ನು ಕಾಣುವ ಉದ್ದೇಶದಿಂದ ಹೊರಟು ನಿಂತವ ನಾನಿದ್ದೇನೆ. ಆದ್ರೆ ಏನು ಮಾಡೋಣ, ಹೀಗೆ ಹೋದ್ರೆ ಆಗ್ತದ? ನಾನು ಬಂದಂತಹ ವಿಚಾರ ಆ ದುರುಳರಿಗೆ ತಿಳಿಯಬೇಕು. ಹಾಗಾಗಿ ನಾನಾಗಿ ಅವರ ಬಳಿಗೆ ಹೋಗುವುದಲ್ಲ, ಅವರೇ ನನ್ನ ಬಳಿಗೆ ಬರುವ ಹಾಗೆ ಮಾಡಬೇಕು. ಏನು ಮಾಡೋಣ? ಹಸಿವೆ ಮನದಿಂದ ಮನಕ್ಕೆ ಲಂಘಿಸಿದ ಮರದಿಂದ ಮರಗೆ ಲಂಘಿಸಿದ 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 ಮಲಗಿರುವ ರಾಕ್ಷಸರ ವಂಚಿಸಿದ ಪರಿಪರಿ ವೆಂಗಳವನ್ನು ಕೊಯ್ದು ತಿಂದು ಪರಿಯ ಗೊಂಚಾಲ ಮರದ ಕೊಯ್ದ ಸಿಕ್ಕಿದ್ದು ನಿಗಿದು ತೋಟ ಹಸಿವೆ ಬಾಧಿಸುತ್ತಾ ಇದೆ. ಏನು ಮಾಡೋಣ ಎನ್ನುವ ಹಾಗೆ ಯೋಚಿಸಿದ್ರೆ ನೋಡಿದ್ದೀರಾ, ಸಿಕ್ಕಿದು ಎಂದುಕೊಂಡು ತೋಟ ಸಿಕ್ಕ ಸಿಕ್ಕ ಹಣ್ಣುಗಳನ್ನು ಕೀಳುತ್ತಾ ಹಸಿವು ನಿವಾರಿಸಿದೆ. ವನದಲ್ಲಿ ವನವನ್ನು ಪಾಲಿಸುವಂತಹ ಹೊತ್ತಿನಲ್ಲಿ ಯಾವುದೋ ಒಂದು ಮಂಗವನ್ನು ನಮ್ಮ ವನವನ್ನೆಲ್ಲ ಕೆಡಿಸಿತು. ನಾವು ಅದನ್ನು ಹೇಳುವುದಕ್ಕೆ ಇಲ್ಲಿಗೆ ಬಂದದ್ದ ನೀವು? ಹೌದು, ಮಂಗವನ್ನು ಓಡಿಸಬೇಕು. ಓಡಿಸುವುದು ಎಲ್ಲಿಗೆ? ನಾವು ಅದಕ್ಕೆ ಏನಾದ್ರೂ ಕಲ್ಲನ್ನು ಬಿಸಾಡಿದ್ರೆ ಆ ಕಲ್ಲನ್ನು ಹಿಡಿದು ನಾವಾಗೆ ಪುನಃ ಹಿಂದೆ ಬಿಸಾಡುವುದು. ನಾವು ಬೆಳೆಸಿದಂತಹ ಮರದ ಕೊಂಬೆಗಳನ್ನೆಲ್ಲ ಕಡಿದು ಹಾಕಿದೆ, ಅದರ ಫಲವನ್ನೆಲ್ಲ ತಿಂದು ಮುಗಿಸಿದೆ, ಕೊಳದಲ್ಲಿರುವಂತಹ ನೀರನ್ನೆಲ್ಲ ಹಾಳು ಮಾಡಿದೆ. ಏನು ಮಾಡುದು? ನಿಮ್ಮಿಂದ ಏನು ಮಾಡುವುದಕ್ಕಾಗಲಿಲ್ಲ. ಹೋಗಿ ಒಳಗೆ. ಇದಕ್ಕೆ ಒಂದೇ ದಾರಿ, ಯಾರಲ್ಲಿ ಮಕ್ಕಳನ್ನು ಹೇಳಿ.
ಅನಿಸ್ತಾ ಇಲ್ಲ. ಏನೋ ವಿಚಾರವಿರುವುದಂತೂ ಖಚಿತ. ಏನಾಗಬೇಕು ಕೇಳಿರಿ ನಮ್ಮ ಮನದೊಳ ಕಪಿಗಳ ನಿಮ್ಮೀರ್ವರನ್ನು ಬರಮಾಡಿಸಿಕೊಳ್ಳಬೇಕು ಎಂದಾದರೆ ಬಲವಾದ ಕಾರಣ ಇದೆ. ಕಪಿ ಒಂದು ನಮ್ಮವನ ಪ್ರವೇಶ ಮಾಡಿದೆ. ವನಪಾಲಕರಿಗೆಲ್ಲೋ ನೋವನ್ನುಂಟು ಮಾಡಿದೆ. ವನವನ್ನು ಹಾಳುಗೈದಿದೆ. ಹೋಗಬೇಕು, ಅದರ ನಾಶವನ್ನು ಮಾಡಿ ಬರಬೇಕು. ಇದಕ್ಕಾಗಿ ನೀವು ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ನಮಗೆ ಆಶೀರ್ವಾದವನ್ನು ಮಾಡಿ ಅದನ್ನು ನಾವು ಬರ್ತೇವೆ. ಸಾಧಾರಣ ಕಪಿಯಲ್ಲ, ಬೇಕಾದಷ್ಟು ರಾಕ್ಷಸ ವೀರರನ್ನು ಕರೆದುಕೊಂಡು ಹೋಗಿ ಕಪಿಯ ನಾಶವನ್ನು ಮಾಡಿ. ಅಹಂಕಾರವೇ ನಮ್ಮ ವನವನ್ನು ಪ್ರವೇಶ ಮಾಡುವುದಲ್ಲದೆ ಇಲ್ಲಿನ ವಸ್ತುವನ್ನೆಲ್ಲ ಹಾಳು ಮಾಡುತ್ತಾ ಇವೆ. ಸಾರಿ ಹೇಳ್ತಾನೆ, ಎಲ್ಲಿಂದ ಬಂದಿದ್ದೀ ಅಲ್ಲಿಗೆ ಹಿಂದೆ, ಇಲ್ಲವಾದ್ರೆ ಬಾಲ ಹಿಡಿದು ದರ ನಿಲ್ಲಿಸಿ ಬಿಡು ಬಿಡು ಶೌರ್ಯ ತಡೆಗೆ ಬಂದಾತನೇ. ಬಿಡು 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 ಬಿಡು. ಜಂಬುಮಾಲಿಯನ್ನು ಸದಾ ನೀನು ಯಾರು? ಯಾರು ನೀನು? ಎಲ್ಲಿಂದ ಬಂದವ? ನಿನ್ನನ್ನು ಪ್ರಶ್ನಿಸುವ
ಭಟ್ಟೆ ಶುಭವಾಗಲಿ ಮಗನೇ. ಧ್ವನಿ ಯಂತ್ರಜಿತು ಬಂದು ನೋಡಿದ್ರೆ ರೋಷಾಗ್ನಿ ಪ್ರಜ್ವಲಿಸುತ್ತಾ ಇದೆ. ಕರೆಸಿದ ಕಾರಣ ಏನು? ಮಗನೇ ಮಾಡಿ ಎನ್ನುವ ಹಾಗೆ ಮಕ್ಕಳಾದಂತಹ ಅಕ್ಷಕುಮಾರ ಜಂಬುಮಾರಿಗಳನ್ನು ಕಳುಹಿಸಿದ್ರೆ ಆ ಕಪಿಯೇ ಮಕ್ಕಳನ್ನು ಕೊಂದಿದೆ. ಸುಮ್ಮನೆ ಬಿಡಬಹುದೇ? ಬಿಡಕೂಡದು. ಯಾರು ಮಾಡೋಣ? ಬಿಡು 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 ಬಿಡು. ಹೋಗಿ ಬರ್ತೇನೆ ಮಗನ. ವಿಶೇಷವಾದಂತಹ ಕಪಿ, ಅದರ ಮುಸುಡನ್ನೊಮ್ಮೆ ನನಗೆ ನೋಡಬೇಕು ಅಂತಾಗಿದೆ. ಹೋಗು, ಆ ಕಪಿಯನ್ನು ಬಂಧಿಸಿ ಎಳೆದ ನಿನ್ನಿದ್ದೆ. ಹೌದೇನು? ಲಂಕೆಗೆ ನಿನ್ನ ಆಗಮನ ಬಂದು ಹೋಗುತ್ತಿದ್ರೆ ಬಿಡಬಹುದಿತ್ತು. ಹಾಗೆ ಮಾಡಲಿಲ್ಲ, ತೋಟ ಹಾಳು ಮಾಡಿದೆ. ಕೇಳುವುದಕ್ಕಾಗಿ ಬಂದ ಜಂಬುಕುಮಾರ ಅಕ್ಷಕುಮಾರ, ಜಂಬುಮಾಲಿ ಅಕ್ಷಕುಮಾರನನ್ನು ನೀನು ಕೊಂದೆ. ಹಾಗಿದ್ರೆ ನೀನು ಏನು ನಾನು ಏನು ಎನ್ನುವುದನ್ನು ತಿಳಿಯಬೇಕು ಎನ್ನುವ ಕಾರಣಕ್ಕಾಗಿ ಯುದ್ಧಕ್ಕೆ ಬಂದವ. ನಾನೇ ಇಂದ್ರಜಿತ್ತು. ಹೋರಾಡುವ ಸಾಮರ್ಥ್ಯ ಉಂಟೇನೋ ನಿನ್ನಲ್ಲಿ? ನನಗೆ
ಮೊಸಳಿಗೆ ಬೇಕಾಗಿ ಸಿಕ್ಕಂತಹ ಹಣ್ಣುಗಳನ್ನೆಲ್ಲ ತಿಂದು ಜೀರ್ಣಿಸಿದ್ದೇನೆ. ಏ ಇಂದ್ರಾರಿಯೇ, ಅಷ್ಟು ರಕ್ತಗಳನ್ನೆಲ್ಲ ಕೊಂದ ನಮಗೆ ಇದು ಯಾವ ಲೆಕ್ಕ? ಎಚ್ಚರಿಕೆ ಇದು. ಗೆದ್ದು ಇಂದ್ರೋರಿ ಎನ್ನುವಂತಹ ನೆಗಲ್ಟೆಯನ್ನು ಪಡೆದ ನನ್ನಲ್ಲಿ ಮಲೆ ಮಂಗ ನೀನು ಹೋರಾಟಕ್ಕೆ ನಿಂತದ್ದು ಕೂಡಿದ್ದೇನೋ ನಿನ್ನಲ್ಲಿ. ಗೆಲ್ಲುವನ್ನು ಕಾಣುವಲ್ಲಿ ವಿಫಲನಾದೆ. ಹೀಗೆ ಬಿಡ ಕೂಡದು. ಎಲ್ಲಿದ್ದಾರೆ ವನಪಾಲಕರು? ಆ ಮಂಗನನ್ನು ಕಟ್ಟಿ ಹೋಗು. ನೀನೇ ಇವರಿಂದ ಸಾಧ್ಯವಾಗಲಿಲ್ಲ. ಇವರನ್ನು ಕಟ್ಟುವುದಕ್ಕೆ ಹೋಗ. ಅದೆಷ್ಟೋ ವೀರರನ್ನು ಇವ ಕೊಲ್ಲುತ್ತಾ ಇದ್ದಾನೆ. ಹಾಗಿದ್ರೆ ಹೀಗೆ ಬಿಡುವುದೇ ಬಿಡಕೂಡದು. ಸಾಮಾನ್ಯವಾದ ಮಂಗ. ಈ ಮಂಗನನ್ನು ಬಂಧಿಸುವುದಕ್ಕೆ ಬ್ರಹ್ಮಾಸ್ತ್ರವೇ ಲೇಸು. ಪ್ರಯೋಗಿಸ್ತೇನೆ. ಕಟ್ಟಿ ಹಾಕಿ ನಾವು ಹೋಗಿ ಹೋಗಿ ಬನ್ನಿ. ಕಟ್ಟಿ ಹಾಕಿ ಏನು ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ಏನು ಅಂತ ಭಾವಿಸಿದ್ವಿ? ಬ್ರಹ್ಮಾಸ್ತ್ರಕ್ಕೆ ಬಂದಿಯಾಗದ. ನೋಡುವುದೇನು? ನನ್ನ ಚಿಕ್ಕಪ್ಪನ ವಜ್ರ ರಥ ಎಳೆದು ಹಾಕಿರೋ ರಥಕ್ಕೆ ಈಗ ಹಿಂಗು ತಿಂದ ಮಂಗನ ಹಾಗೆ ಆಗಿದ್ದಾನೆ. ಹಣ ಮಾಡುವುದಲ್ಲ ನನ್ನಪ್ಪನಿಗೆ ಇವನನ್ನು ಸಾಯಿಸ. ಸಂದಿತೆಂದು ನಿನ್ನ ಆಸೆ ಹೇಗಿತ್ತು? ಮಂಗನ ಮುಖ ನೋಡುವ ಆಸೆ ನಿನ್ನದಾಗಿತ್ತು. ನಿನ್ನ ಆಸೆಯನ್ನು ಸಾಕಾರಗೊಳಿಸಿದ ಮಗನಾನಿದ್ದೇನೆ. ಏನು ಮಾಡಿದೆ? ನನ್ನ ಸೇವೆ ಇಲ್ಲಿಗೆ ಮುಗಿಯಿತು. ಬಂಧಿಸಿ ತಂದೆಯ ಬ್ರಹ್ಮೋತ್ತರದಿಂದಲೇ ಬಂಧಿಸಿ ತಂದೆ. ಚಿಕ್ಕಪ್ಪನ ರಥದಲ್ಲಿ ಹಾಕಿಯೇ ತಂದೆ. ಹಾಗಾದರೆ ಅಸಾಧಾರಣ ಕಪಿಯ ಸರಿ. ನೀನು ಹೊಗಳುವುದು ಬೇಡ. ಅದು ಏನಿಲ್ಲ. ಏನೇ ಆಗಲಿ ಏನು ಇಲ್ಲದೆ ಬರೇ ಹಗ್ಗದಲ್ಲಿ ಕಟ್ಟಿ ಹಾಕಲಿಕ್ಕೆ ಬ್ರಹ್ಮಾಸ್ತ್ರವನ್ನೇ ಹಗ್ಗದೋಪಾದಿಯಲ್ಲಿ
ಅದು ಖಂಡಿಸಿ. ನಿನಗೆ ಬೇರೆ ಹಗ್ಗ ಸಿಗ್ಲೇ ಇಲ್ವಾ? ಯಾಕೆ ಬ್ರಹ್ಮಾಸ್ತ್ರದಲ್ಲಿಯೂ ಹಗ್ಗವನ್ನು ಮಾಡಬಲ್ಲ? ಬ್ರಹ್ಮಾಸ್ತ್ರದಿಂದ ಬಂಧಿಸಬೇಕಾಗಿ ಬಂದ ಕಾರಣ ಅಸಾಧಾರಣ ಕಪಿ ಅಂತ ಹೇಳಿ. ಏನೇ ಆಗಲಿ ಒಳ್ಳೆ ದುಡ್ಡಿದ್ದಿ, ಸ್ವಲ್ಪ ವಿಶ್ರಾಂತಿ ಪಡೆ. ಒಳ್ಳೆ ಕೆಲಸ. ಆದ್ರೆ ನಿಮ್ಮ ಕೆಲಸಕ್ಕೆ ಬರ್ಲಿಕ್ಕಿಲ್ಲ. ಈ ಪ್ರಾಯದಲ್ಲಿ ನಿಮ್ಮದೆಂತ? ಮಂತ್ರಿಗಳೇ, ವಿಶೇಷವಾದ ಕಪಿ. ಹೌದೌದು ನೋಡಿ, ಅದು ಬ್ರಹ್ಮಾಸ್ತ್ರ ತನ್ನಿಂದ ತಾನೇ ಬಿಟ್ಟು ಹೋಯ್ತಲ್ಲ, ಕೊಳಚಲ್ಪಟ್ಟಿದೆ. ಏನು ಕಾರಣ ಆಗಿರ್ಬೋದು? ಏನೋ ಕಾರಣ ಉಂಟು. ಬಹುಶಃ ಹೀಗಾಗಿರ್ಬೋದು. ಯಾವ ಉದ್ದೇಶದಿಂದ ಬಂಧಿಸಿದ್ದು ಆ ಉದ್ದೇಶ ಈಡೇರಿತಲ್ಲ, ಸಂಕಲ್ಪ ಮುಗಿದ ಕ್ಷಣದ ಕೆಲಸ ಮುಗೀತು. ಅಂದ್ರೆ ಮತ್ತೆ ಒಂದು ಕಾರಣ ಹೀಗೂ ಆಗಿರ್ಬಹುದು. ಹೇಗೆ? ಯಾವಾಗ್ಲೂ ಕಾಡಿನಲ್ಲೇ ಇರುವುದಲ್ವಾ? ಹೌದು. ನಮ್ಮಂತ ದೊಡ್ಡವರನ್ನು ನೋಡುವಾಗ ಅಲ್ಲಿಗೆ ಒಂದು ಸಮಾಧಾನ ಆಯ್ತು. ಇದರ ಸಂಕಲ್ಪ ಯಾರೋ ನಮ್ಮಂತ ಯೋಗ್ಯತಾವಂತರನ್ನು ನೋಡ್ಬೇಕು ಅಂತ. ಹಾಗೆ ಹಾಗೆ ಏನೇ ಆಗಲಿ ಕಪಿಯನ್ನು ಸರಿಯಾಗಿ ವಿಚಾರಿಸಿ ಏನು ವಿಷಯ ಅಂತ ತಿಳಿದುಕೊಳ್ಬೇಕು. ನಾನು ಬರ್ತೇನೆ. ವೀರ ಕಪಿರಾಯ 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 ಮುಂದೆ ಯಾವಲ್ಲಿಗೆ ಪಯಣವಯ್ಯ ಜಾಣ ಕಪಿರಾಯ. ಇತ್ತ ತಾಯಿ ತಂದೆ ಯಾರು ಇತ್ತ ಬಂದುದೇಕೆ ನೀನು ಕಿತ್ತುವನವ ಕೆಡಿಸಿದಂತ ಕಾರಣವೇನು? ಮಂಗನೆಂದರೆ ಕಪಿ. ಕಪಿ ಎಂದರೆ? ಕಪಿ ಮಾತ್ರ ಅಲ್ಲ, ನೀನೊಬ್ಬ ಮರ್ಕಟ. ಮರ್ಕಟ ಎಂದರೆ? ನಿನ್ನ ಮೋರೆಯನ್ನು ನೋಡುವಾಗ ಅರ್ಥ ಆಗುತ್ತದೆ. ಆದ್ರೆ ನೀನು ಬಂದದ್ದೆಲ್ಲಿಗೆ ಗೊತ್ತಾ? ಎಲ್ಲಿಗೆ? ನಮ್ಮ ಅಂಕೆಗೆ ಒಳಪಟ್ಟಂತಹ ಲಂಕೆಗೆ. ಓಹೋ, ಲಂಕೆ ಅಂದ್ರೆ ಇದು ಅಲ್ವಾ? ಮತ್ತೆ ಯಾರು ಲಂಕೆಗೆ ಯಜಮಾನ್ರು? ಯಾರು? ನೋಡಲ್ಲಿ, ಪ್ರಖರ ದೀಪ್ತಿಯ ಶೂಷತಿ ನಮ್ಮ ಯಜಮಾನ್ರ ದಶಮುಖ. ಅಂತಹ ಯೋಗ್ಯತೆ ಉಳ್ಳವರವರು. ನೀನು ಬಂದದ್ದು ದೊಡ್ಡ ವಿಷಯ ಅಲ್ಲ, ನಮಗೆ ಬೇಸರವೂ ಇಲ್ಲ. ಯಾರು ಬೇಕಾದ್ರೂ ಬರಲಿ, ನಮ್ಮ ಲಂಕೆಗೆ ತುಂಬಾ ಮಂದಿ ಪ್ರವಾಸಿಗರೆಲ್ಲ ಬರ್ತಾರೆ. ಅದು ನಮಗೆ ಹೌದೌದು, ನಮ್ಮಲ್ಲಿ ನೋಡುವುದಕ್ಕಷ್ಟುಂಟು. ಒಂದು ಹೊತ್ತಿಗೆ ಏನೂ ಇಲ್ಲದ ಲಂಕೆ ಈಗ ಸ್ವರ್ಣ ಲಂಕೆ ಆಗಿದೆ. ಆದ್ರಿಂದ ನೋಡುವುದಕ್ಕೇನು ಹಾಗೆ ಬರುವವರಿದ್ದಾರೆ. ಹಾಗೆ ಬಂದ್ರೆ ನಮ್ಮದು ಆಕ್ಷೇಪ ಅಲ್ಲ. ಬಂದಂತಹ ನೀನು ಗೈದ ಕಾರ್ಯ ಏನು? ನಮ್ಮ ಪ್ರಭುಗಳು ಹೇಳಿದ್ದಾರೆ. ಪ್ರಭುಗಳು ಅಂತ ಹೇಳಿದ್ರೆ ಯಜಮಾನ್ರು. ಮೊದಲೇ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ವನಗಳನ್ನು ಹಾಳು ಮಾಡ್ಲಿಕ್ಕಿಲ್ಲ, ಹೂವುಗಳನ್ನು ಕೊಯ್ಲಿಕ್ಕಿಲ್ಲ. ಯಾಕೆ? ಅದನ್ನೆಲ್ಲ ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಮಾಡಿದ್ದಾರೆ. ಅದೆಲ್ಲ ಸ್ಮಾರಕಗಳಾಗಿ ಇರಬೇಕು ಮುಂದಿನವರಿಗೆ ನೋಡುವುದಕ್ಕೆ. ಸ್ಮಾರಕ ಅಂತ ಹೇಳಿದ್ರೆ ಏನು? ಮುಂದಿನವರಿಗೆ ನೋಡುವುದಕ್ಕೆ. ನೀನು ಬಂದವ ಹಣ್ಣು ಹಂಪಲುಗಳನ್ನು ತಿನ್ನು, ಯಾಕೆಂದ್ರೆ ನಿನ್ನ ಜಾತಿಯ ಸ್ವಭಾವ ಅದು, ನಿನಗೆ ಆಹಾರವು ಅದು. ಆದ್ರೆ ಅದಲ್ಲ, ಮರದ ಗೆಲ್ಲನ್ನು ಮುರಿದಿದ್ಯಂತೆ, ನೀನು ಮರವನ್ನು ಬುಡ ಸಮೇತ ಕಿತ್ತು ಹಾಕಿದ್ಯಂತೆ. ಕೇಳುವುದಕ್ಕೆ ನಮ್ಮ ಅರಣ್ಯದ ಪಾಲಕರು ಬಂದಿದ್ದು, ಅರಣ್ಯ ಇಲಾಖೆಯವರು, ಅವರನ್ನು ದಂಡಿಸಿ ಕಳಿಸಿದ್ಯಂತೆ. ಇದು ಗೊತ್ತಾಗಿದೆ ನಮಗೆ. ಗೊತ್ತಾದ ಮೇಲೆ ಮಂತ್ರಿಯಾಗಿ ನಾನು ಮಾತಾಡಲೇಬೇಕು ಆ ಬಗ್ಗೆ. ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಯ್ತು. ಹೊತ್ತು ನಿನಗಾಗಿರ್ಬಹುದು, ನಮಗಾಗ್ಲಿಲ್ಲ. ಯಾಕೆ? ನಾನೀಗ ನಿನ್ನಲ್ಲಿ ಕೇಳ್ತಾ ಇರುವುದು. ನೀವೀಗ ಮಂತ್ರಿಗಳ? ಮಂತ್ರಿ ಮತ್ತೆ ಮಂತ್ರಿಗಳಂದ್ರೆ ಹೀಗಲ್ವಾ? ನನ್ನನ್ನು ನೋಡುವಾಗ ಗೊತ್ತಾಗುದಿಲ್ವಾ? ಈಗ ಗೊತ್ತಾಯ್ತು. ಈಗ ಗೊತ್ತಾಯ್ತು ಅಂತ ಗೊತ್ತಿರ್ಲಿಲ್ಲ, ನೀವು ಹೇಳಿದ ಮೇಲೆ ಗೊತ್ತಾಯ್ತು. ಒಳ್ಳೇದು. ನೀನ್ಯಾರು? ನಿನ್ನ ಅಪ್ಪನ್ಯಾರು? ನಿನ್ನ ಅಪ್ಪನೂ ಕಪಿಯೇ ಆಗಿರ್ಬೇಕು, ಆದ್ದರಿಂದ ನಿನ್ನ ಅಮ್ಮನೂ ಕಪಿಯೇ ಆಗಿರ್ಬೇಕು. ಎಲ್ಲಿ ನಿನ್ನ ಊರು? ಬಂದದ್ಯಾಕೆ ನೀನು?
ಇನ್ನು ಎಲ್ಲಿಗೆ ಹೋಗುವವ, ದಾರಿ ತಪ್ಪಿ ಇಲ್ಲಿಗೆ ಬಂದ್ಯೋ ಅದು ಗೊತ್ತಿಲ್ಲ. ಹಾಗಂತ ನಿನ್ನನ್ನು ನೋಡುವಾಗ ನೀನೊಬ್ಬ ಸಾಮಾನ್ಯ ಮಂಗ ಅಂತ ಯಾರು ಹೇಳಲಿಕ್ಕಿಲ್ಲ. ಗೊತ್ತಾಯ್ತಲ್ವ? ಯಾಕೆ? ನಿನ್ನ ಮುಖದಲ್ಲಿ ಯಾವುದೋ ಒಂದು ವರ್ಚಸ್ವಿ ಪ್ರಭಾವ ಎದ್ದು ಕಾಣಿಸ್ತಾ ಉಂಟು. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಯಾಕೆ ಬಂದೆ, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಯಾಕೆ ವನವನ್ನು ಹಾಳೆಸಗಿದೆ ಎನ್ನುವುದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟು ನಮ್ಮ ದೊರೆಗಳಲ್ಲಿ ಕ್ಷಮೆ ಕೇಳಬೇಕು. ತೋರು ಮೊದಲು ದಶಗಂಟನೆಂಬಾತನಾರು ತೋರಬೇಕಯ್ಯ, ಅವತಿರುವೆನೆಲ್ಲ ನಿಮ್ಮೊಳು ಕಾರ್ಯ ಜಗದೊಳು ಜನಕನ ಮಗಳು ಸೀತೆಯ ತಂದು ಹತ್ತು ಮಗನಾದ ಕತ್ತು ತಂದಿರುವನಂತೆ, ಕತ್ತು ತಂದಿರುವನಂತೆ. ಜಗತಿ ಕಬೀರ ರಾಘವನ ನೋಡ್ ಬರಲಿಲ್ಲ, ಮಿಗೆ ಹರು ಚದಿಗಳು ಕಲು ಬಂದೆ ನಾನು. ದಶಗಂಟನೆಂಬಾತ ನಾರು ತೋರಬೇಕಯ್ಯ. ಅಷ್ಟಮಂತ್ರಿಗಳಲ್ಲಿ ಓರ್ವ ಪ್ರಹಸ್ತ ನಾಮಕ ನಾನು ಆಗ್ಲಿ. ನಿನ್ನನ್ನು ನೋಡುವಾಗ ಒಬ್ಬ ಒಳ್ಳೆಯ ವ್ಯಕ್ತಿಯ ಹಾಗೆ ಕಾಣುತ್ತಾ ಇದ್ದಿ. ಆದ್ರೆ ಪೂರ್ತಿ ಒಳ್ಳೆಯವಲ್ಲ, ಸ್ವಲ್ಪ ಬುದ್ಧಿ ಉಂಟು ನಿನಗೆ. ನೀನು ಮಂಗ, ಸ್ವಲ್ಪ ಸೀಂದ್ರಿ ಮಂಗ, ಪೂರ್ತಿ ಸರಿ ಇಲ್ಲ ಮಂಗ. ನಾನು ಒಳ್ಳೆಯವನ ಹಾಗೆ ಕಾಣುತ್ತೇನಂತೆ, ಹಾಗಂತ ಪೂರ್ತಿ ಒಳ್ಳೆಯವಲ್ಲಂತೆ. ಅವರಷ್ಟು ಕೆಟ್ಟವನು ನೀನಲ್ಲ. ಅವರೆಲ್ಲ ಬದಲಾಗಿ ಬಂದ್ರು, ಕೇಳಿದ್ರು, ಪೆಟ್ಟು ತಿಂದ್ರು, ಓಡಿ ಹೋದ್ರು. ಆದ್ರೆ ನೀನು ಕೇಳಿದ ರೀತಿ ಒಳ್ಳೆದಾಗಿತ್ತು. ಯಾಕೆ? ಅವರ ಪ್ರಾಯವನ್ನು ಮೀರಿ ಈ ಪ್ರಾಯವನ್ನು ಏರಿದವನ ವಯೋವೃದ್ಧನಿದ್ದ. ಹೌದು. ಆಗ್ಲಿ, ಹಲವಾರು ಪ್ರಶ್ನೆಗಳನ್ನು ನನ್ನ ಮುಂದೆ ಇಟ್ಟಿದ್ದೀಯ. ಹೌದು. ನೀನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಿಲ್ಲ, ಬದಲಾಗಿ ಮರು ಪ್ರಶ್ನೆ ನನ್ನದು. ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರ. ನೋಡುವ, ಮಂಗನಿಂದ ನನಗೆ ಪ್ರಶ್ನೆ. ಇದು ಸ್ವರ್ಣ ಲಂಕೆ. ಹೌದೌದು. ಇಲ್ಲಿ ಒಬ್ಬ ಅವ ಇದ್ದವನಂತ. ಅವ ಅಂತ ಹೇಳಿದ್ರೆ ದಶಕಂಠನೆಂಬವನಾರು, ದಶಕಂಠನೆಂಬವನಾರು ಅವನನ್ನು ತೋರು. ಮಂತ್ರಿಗಳೇ ನೀವೇ ಮಾತನಾಡಿ, ನನಗೆ ಕೇಳುವುದಿಲ್ಲ. ಇಲ್ಲಿಗೆ ಕೇಳುವುದಿಲ್ಲ. ಅವರಿಗೆ ತೋರುವುದು ನಾರುವುದೆಲ್ಲ ಕೇಳುವುದಿಲ್ಲ. ರಾವಣೇಶ್ವರ ಎಂಬಾತ ಲೋಕಮಾತೆಯಾದಂತಹ ಸೀತಾಮಾತೆಯನ್ನು ಕದ್ದು ತಂದ. ಅದು ಕೂಡ ಹೇಗೆ? ನಿಜ ರೂಪದಿಂದ ಮರೆಸಿ ಮಾರು ವೇಷದಿಂದಲೂ ಹೋಗಿ ಸೀತಾಮಾತೆಯನ್ನು ಕದ್ದು ತಂದ. ಆ ಹೆಣ್ಣು ಕಳ್ಳ ಅವ ರಾವಣ ಅಂದ್ರೆ ಯಾರು? ನನ್ಗೆ ಅವನನ್ನು ಸ್ವಲ್ಪ ನೋಡ್ಬೇಕು ಅಂತ ಉಂಟು. ತೋರಿಸು ಮೊದಲು. ಅವ ಏನಾದ್ರೂ ಹೇಳಿದ್ರ ನನಗೆ ಕೇಳಲಿಲ್ಲ. ನೀವು ಮುಂದುವರಿಸಿ. ನೀವು ಮತ್ತೆ ಅವ ಏನಾದ್ರೂ ಹೇಳಿದ್ನ ಅಂತ ಹೇಳಿದ್ರಲ್ಲ, ಯಾವ್ದನ್ನು? ಅದು ಗುಯಿಂಗ್ 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 ಅಂತ ಕಾಣ್ತದೆ. ನನ್ಗೆ ಬೇಕಾದ್ದು ಅವ, ನೀನಲ್ಲ. ಯಾರು? ಆ ರಾವಣ. ಇದು ಪರಿಸ್ಥಿತಿ ಸ್ವಲ್ಪ ಗಂಭೀರ ಉಂಟು. ವಿಚಾರಿಸಿ ಆಯ್ತು. ಸಂಪೂರ್ಣ ಆಯ್ತು. ಹೀಗೆಲ್ಲ ಮಾಡುವುದಕ್ಕೆ ಕಾರಣ ಏನು ಅಂತ ಕೇಳಿದೆ. ಒಳ್ಳೆ ಉತ್ತರ ಸಿಕ್ಕಿದೆ. ಅಂದ್ರೆ ಅವ ಬರುವುದಕ್ಕೆ ಕಾರಣ ಉಂಟಲ್ಲ. ಅವ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಬಂದದ್ದು. ದಶಕಂಠನೆಂಬಾತ ನಾರು, ನೀ ಬೇಗ ಆತನ ತೋರು, ಇದುವೆಯ ಆತನ ಊರು. ಕದ್ದುಕೊಂಡು ಸೀತಾಮಾತೆಯನ್ನು ಕದ್ದುಕೊಂಡು ಬಂದವನ್ಯಾರು? ಹೀಗೆಲ್ಲ ತುಂಬಾ ರೂವಿನಲ್ಲೇ ಪ್ರಶ್ನೆ ಆಗಿದೆ. ಅದೇನೇ ಇರಲಿ, ಈ ವನವನ್ನು ಅವ ಹಾಳು ಮಾಡಿದ್ಯಾಕೆ? ವನವನ್ನು ಹಾಳು ಮಾಡಿದ್ದು ಅವ ಬಂದಿದ್ದಾನೆ ಎನ್ನುವಂತಹ ಬೇಗ ಹೀಗಾದ್ರೆ ಹೇಗೆ? ನನಗೆ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಇದು ಮಂತ್ರಿಗಳು ಅವಸರದಲ್ಲಿ ನಾನು ಇದು ವಿಷಯ ಯಾವುದು ಹೇಳಿದೆ. ನಾನು ಯಜಮಾನರಲ್ಲಿ ವಿಷಯ ಹೇಳಿದೆ. ಅವರು ಹೇಳುವುದೇ ಪ್ರಶ್ನೆ ಎಲ್ಲ ಮಾಡ್ಲಿ.
ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮದು ಆಕ್ಷೇಪ ಅಲ್ಲ. ಪ್ರಶ್ನೆ ಯಾರನ್ನು ಯಾರು ಮಾಡಬಹುದು ಅದಲ್ಲ. ಆದ್ರೆ ವನವನ್ನು ಹಾಳು ಮಾಡುವುದಕ್ಕೆ ನಿನಗೆ ನೈತಿಕತೆ ಸ್ವಾತಂತ್ರ್ಯವನ್ನು ಯಾರು ಕೊಡ್ತಾರೆ? ನಾನು ಹಾಳು ಮಾಡ್ಲಿಲ್ಲ. ಮಂಗ ನಾನು ಮಾಡ್ಲಿಲ್ಲ. ಮಂಗ ನಾನು, ನೀವ್ಯಾಕೆ ಮಂಗನಾಗಿ ಮಾಡಿ? ಎಲೈ ಮಂಗವೇ, ನನ್ನಲ್ಲಿ ಸುಳ್ಳು ಹೇಳಿದರೆ ಜಾಗ್ರತೆ ಜಠಣ. ಮಂತ್ರಿಗಳೇ, ನಾನು ಹಾಳು ಮಾಡಿದ್ದಲ್ಲ. ಮತ್ತೆ ತುಂಬಾ ಹಸಿವಾಗ್ತಾ ಇತ್ತು. ಏನಾದ್ರೂ ತಿನ್ಬೇಕಾ ಬೇಡ? ತಿನ್ಬೇಕು. ಈ ಕಾಡಲ್ಲಿ ಏನುಂಟು? ಹಣ್ಣು ಹಂಸುಗಳು. ಯಾವುದು? ಹಣ್ಣು ಹಂಸುಗಳು. ಹಂಪಲು. ಹಂಸು ನಮ್ಮಂತವರಿಗೆ ತಿನ್ನಬೇಕಾದ ಅದೇ ಅಲ್ವಾ? ಹೌದು. ಹಾಗೆ ಮರದಿಂದ ಮರಕ್ಕೆ ರಂಗಿಸುವಾಗ ತುಂಡಾಗಿ ಬಿತ್ತು. ಯಾವುದು? ಗೆಲ್ಲು. ಇದಕ್ಕೆ ಪೆಟ್ಟಲ್ಲದೆ ಬೇರೆ ವಿಷಯ. ಅದು ಒಂದು ವಿಷಯ ಉಂಟು. ಬೇಡವೆಂದರೆ ಮಾತ ಕೇಳದೆ ಎನಗಿಂತ ಕೇಡು ಮಾಡಿದ ನಿನ್ನ ಬಾಲ ವಯಸ್ಸೆ, ಎನ್ನ ಬಾಲ ವಯಸ್ಸೆ ರೂಢಿ ಬಾಲಕನು ನಿರ್ಮೂಲ ಮಾಡಿ ರಕ್ಷದನ್ನು ಕೊಂದ ಪಾಪಿಯದು ಬಾಲ ವಯಸ್ಸಿ. ಮಂತ್ರಿಗಳೇ, ಇದು ನಾನು ಒಬ್ಬನೇ ಬಂದದಲ್ಲ. ನಿನ್ನ ಕುಟುಂಬದವರೆಲ್ಲ ಎಲ್ಲ ಇಲ್ಲ, ಒಬ್ಬ ಇದ್ದಾರೆ. ಒಬ್ಬ ಅಂದರೆ ನಿನ್ನ ಅಣ್ಣನ ತಮ್ಮನ? ನನ್ನ ಹಿಂದೆ ತಮ್ಮ. ನನ್ನ ಹಿಂದೆ ಕೋಟಿ. ನೀನು ಅವನಿಗೆ ತಮ್ಮ ಬೀಳ್ತಿಯಲ್ಲ, ಅವ ನಮ್ಮ ಅವ ಇಲ್ಲೇ ಇದ್ದ. ಕಾಣ್ತದ ನನ್ನ ತಮ್ಮ. ಮಂಗ ಅಂತ ಹೇಳುದಕ್ಕೆ ಬಾಲವನ್ನು ತಮ್ಮ ಅಂತ ಹೇಳುವವೋ ಮಂಗ. ಮಂಗ ನಾನೇ, ಅದೇ ಸಂಶಯ. ಮತ್ತೆ ಬಾಲವನ್ನು ಯಾರಾದ್ರೂ ತಮ್ಮ ಅಂತ ಮರದಿಂದ ಮರಕ್ಕೆ ಲಂಘಿಸುವಾಗ ನನ್ನ ಭಾರವನ್ನು ತಾಳಲಾರದೆ ರೆಂಬೆ ಕೊಂಬೆಗಳೆಲ್ಲ ಮುರಿದದ್ದು ಅದು ನಾನಲ್ಲ, ನನ್ನ ಬಾಲ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಅವನ ಬಾಲ. ಮಾತಿನಲ್ಲಿ ಜಾಣಕವಿ ನೋಡಿದರೆ ಬಲವಂತನೇ ನಿಶ್ಚಯ. ಬಾಲವಲ್ಲ ಗಡ ಇದರ ಸತ್ತು ಅತಿಶಯ ವಸ್ತ್ರದಿವು ಸುತ್ತಿ ಬಿಡಬೇಕೆಂದು ದಶಕಂಠ ಕೋಪದಿಂದ ಮಾಡಿದಂತ ಅಪರಾಧವನ್ನು ಈ ಕಪಿ ಒಪ್ಪುತ್ತಾ ಇಲ್ಲ. ತನ್ನ ಬಾಲ ಈ ರೀತಿಯ ಕೃತ್ಯವನ್ನು ಗೈದಿದೆ. ಬಾಲದ ಬಗ್ಗೆ ಸಮರ್ಥನೆ. ಹಾಗಿದ್ರೆ ಒಂದು ಬಾಲಕ್ಕೆ ವ್ಯವಸ್ಥೆ ಆಗಬೇಕಲ್ಲ, ಮಾಡಬೇಕು. ಏನು ಮಾಡುತ್ತಾ ಇದ್ದೀರಿ? ಏನು ಮಾಡಬೇಕು? ಬಟ್ಟೆಯನ್ನು ತಂದು ಆ ಬಾಲಕ್ಕೆ ಸುತ್ತಿ ಎಣ್ಣೆಯನ್ನು ಎರೆದು ಅದಕ್ಕೆ ಬೆಂಕಿಯನ್ನು ಕೊಡಿ. ಬಟ್ಟೆ ಸಾಕಾಗುವುದಿಲ್ಲ. ಸೀತೆಗೆ ಉಡುವುದಕ್ಕೆ ತಂದಂತಹ ಬಟ್ಟೆ ಬರೆಗಳು ಮೂರು ಜನ ಸೇರಿ ಎಣ್ಣೆ ಹಾಕಿ. ಎಣ್ಣೆ ಹಾಕುವುದಲ್ವೇ? ಎಣ್ಣೆ ಹಾಕುವುದಲ್ಲ, ಎಣ್ಣೆ ಎರೆಯುವುದು. ಎಣ್ಣೆ ಎಣ್ಣೆ ಸಾಕಾಗುವುದಿಲ್ಲ. ಮಂತ್ರಿಗಳೇ, ಏನು ಮಾಡೋಣ? ಸೀತೆಯ ಬಟ್ಟೆ ಬರೆಗಳನ್ನು ತನ್ನಿ ಎಂದು ಹೇಳಿದ ಕ್ಷಣ ಬಾಲ ಬೆಳೆಯುವುದು ನಿಂತಿತು. ಈಗ ಎಣ್ಣೆಗೆ ವ್ಯವಸ್ಥೆ ಆಗಿದೆ. ಇವರಿಗೆ ಎಷ್ಟು ಎಣ್ಣೆ ಕೊಟ್ಟರು ಸಾಕಾಗುದಿಲ್ಲ. ಅವರಿಗೆಲ್ಲ ಬಾಲಾಗುತ್ತಾ ಇದೆ. ಹಾಗಿದ್ರೆ ಹೀಗೆ ಮಾಡೋಣ, ರಾತ್ರಿ ಹೊತ್ತಿನಲ್ಲಿ ಬೆಳಕಿನ ವ್ಯವಸ್ಥೆಗಾಗಿ ಶಿಂಶುಭಾ ವೃಕ್ಷದಕ್ಕೆ ಕಟ್ಟಿದಂತಹ ದೀವಟಿಗೆ ಇದೆ, ಅದಕ್ಕೆ ಎರೆಯುವಂತಹ ಎಣ್ಣೆ ಇದೆ, ಅದನ್ನೇ ತಂದೆ. ಸಾಕ? ಎಣ್ಣೆ ಸಾಕಲ್ಲ? ನಿಮ್ಮ ಬಾಯಲ್ಲಿ ಪ್ರಥಮ ಹೇಳಿದ್ದು ಎಣ್ಣೆ ಸಾಕು ಅಂತ. ಮಂತ್ರಿಗಳೇ, ಏನು ನೋಡ್ತಾ ಇದ್ದೀರಿ? ಬೆಂಕಿಯನ್ನು ತಂದು ಬಾಲವನ್ನು ಸುಟ್ಟು ಬಿಡಿ. ಮೊಳೆದು ರಂಜಿಸಿಯ ಹಾರಿದ ಹಾರಿದ ಬಾಲದಲ್ಲಿ ಬಂದು ರಂಜಿಸಿ ಮೇಲು 5-4 ದಶೆಯಲ್ಲಿ
ಭೀಮ. ಈಗ ಸಂತೋಷವಾಯಿತು. ನನ್ನ ಬಾಲಕ್ಕೆ ಬೆಂಕಿಯನ್ನು ಕೊಟ್ಟ ಪರಿಣಾಮವಾಗಿ ಸಿಕ್ಕಿದ ಅವಕಾಶ ಹನುಮನ ಪರಾಕ್ರಮ ನಿಮ್ಮನ್ನು ತೋರಿಸಿದೆ. ಸುವರ್ಣ ಲಂಕೆಯನ್ನೇ ಸುಟ್ಟು ಬಿಟ್ಟಿದ್ದೇನೆ. ಆದ್ರೆ 2 ಸ್ಥಳವನ್ನು ಬಿಟ್ಟಿದ್ದೇನೆ. ಮಾತಿ ಇರುವಂತಹ ಅಶೋಕವನ, ಆಮೇಲೆ ಸೇವಕರಾದಂತಹ ವಿಭೀಷಣನ ಅರಮನೆಯನ್ನು ಬಿಟ್ಟಿದ್ದೇನೆ. ಏನೇ ಆಗಲಿ ಬಾಲಕ್ಕೆ ಬೆಂಕಿ ತಾಗಿದೆ. ಬೆಂಕಿಯನ್ನು ನಂದಿಸುವುದಕ್ಕಾಗಿ ಸರೋವರಕ್ಕೆ ಇಳಿದ್ದೇನೆ. ಈ ಸಂತೋಷದ ವಿಚಾರವನ್ನು ರಾಮನಿಗೆ ಹೇಳ್ತೇನೆ.